ಎಲುಬುಗಳ ಉತ್ಖನನಗಳು ಹಿಂದಿನವರ ಕತೆ ಹೇಳುತ್ತವೆ. ಶಬ್ದಗಳ ಉತ್ಖನನ ತಿರುಚು ಬದಲಾವಣೆ ತಿಳಿಸುತ್ತವೆ. ಬ್ರಿಟಿಷರ ಡೈನೋಸರ್ ಮರೆತು ಅಮೆರಿಕನರಂತೆ ಸುಲಭದಲ್ಲಿ ಡಿನೋಸರ್ ಬರೆಯುವುದು ಈಗ ಸಹಜ. ಕಳರಲ್ಲಿಯೂ ಬಿಡದಿದ್ದರೆ ಕಂಪ್ಯೂಟರ್ ಕೆಂಪು ತೋರಿಸುತ್ತದೆ. ಡಿನೋಸಾರ್ಗಳ ಕಾಲದಲ್ಲಿ ಹಾರುವ ಸಾಮರ್ಥ್ಯ ಪಡೆದವುಗಳು ಸ್ಟೆರೋಸಾರ್ಗಳು. ಅವುಗಳು ಟೊಳ್ಳು ಹಗುರ ಎಲುಬುಗಳನ್ನು ಪಡೆಯುವುದರ ಮೂಲಕ ಹಾರಾಟ ಆರಂಭಿಸಿದವು. 250 ವರುಷಗಳಿಂದಲೂ ಡಿನೋಸರ್ಗಳ ಪಳೆಯುಳಿಕೆಗಳು ದೊರೆತಿವೆ. ಆದರೆ ಕಳೆದ 50 ವರುಷಗಳಲ್ಲಿ ಸಾಕಷ್ಟು ವಿಶೇಷ ಪಳೆಯುಳಿಕೆಗಳು ಸಿಕ್ಕಿವೆ. ಎಲುಬು ಜುಟ್ಟಿನ ಸ್ಟೆರೋಸಾರ್ಗಳ ಪಳೆಯುಳಿಕೆ ಅವುಗಳಲ್ಲಿ ಪ್ರಮುಖವಾದುದು. ಮಂಗಟ್ಟೆ ಹಕ್ಕಿಗಳ ಕೊಕ್ಕಿನಂತೆ ಇವು ಹಗುರವಾದರೂ ಕೆಲವು 1-2 ಅಡಿ ಉದ್ದವಿದ್ದವು. ಇದು ಗಂಡು ಸ್ಟೆರೋಸಾರ್ಗಳ ಬೆದೆಕಾಲದ ಬೆಳವಣಿಗೆ ಎಂಬ ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ. Volkswagen. Volkswagen Mangalore, Airport Road, Yeyadi, Mangalore. Volkswagen.